ಇದೇ ತಿಂಗಳು 27 ಕೋಟೆಕಾರ್ ಪಟ್ಟಣ ಪಂಚಾಯತ್ ವೋಟ್ ನಡ್ಕೊಂಡು ಇದಿಲ್ ನಿಕ್ರೆ ಕಾಂಗ್ರೆಸ್ ಪಕ್ಷത്തെ ಆಲ್ಮರೆ ಪಟ್ಟಿ ಸದಾಶಿವ ಉಳ್ಳಾಲ್ ಪರ್ത്തുകൊണ്ടു. ഇതേ തിങ്കൾ 27 കോട്ടക്കാർ പട്ടണ പഞ്ചായത്തിൽ വോട്ട് നടക്കുന്നു. ഇവിടെ 5 വർഷത്തിൽ ബിജെപി ശരിയായ രൂപത്തിൽ ആಡಳಿತ നടപടിട്ടില്ല. ചൊല്ലൊരു അർത്ഥത്തിൽ കോട്ടക്കാർ ആൾമാരുള്ളാറ്. അങ്ങനെ ഇതിൽ ಈ ಅಂಡತ್ತೆ ಓಟುಲು ಕಾಂಗ್ರೆಸ್ ರೇ ಆಲ್ಮರ್ ಗೆಂದಿತ್ತು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ರೇ ಆಡಳಿತಕ್ಕೆ ಬರ್ಪಾಟ್ರೆ ಬೇರತ್ತಲು ರಾಜಕೀಯ ಪೆನ್ನೆ ಆಲ್ಮರೆ ನಡು ಮಿಂಜೆ ಪೋಲ್ತೆ ಆಲ್ಮರ್ರೆ ಪೆರಕಿತ್ತು ನಿಪ್ಪಾಟಿರ ಅಂಟು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ರೇ ತಲೆಮುಪ್ಪ ಸದಾಶಿವ ಉಲ್ಲಾಲ್ ತಿಂಗಳ ಸತಕೋಟ್ಲುಲ್ಲೆ ಕಾಂಗ್ರೆಸ್ ಕಚೇರಿ ನಡ್ನೆ ಸುದ್ದಿಗೋಷ್ಠಿಯಲ್ಲಿ ಚೊಂತು. ಕಳೆದ ಅವಧಿಯಲ್ಲಿ ಕೋಟೆಕಾರ್ ಟೌನ್ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಕ್ಷದವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ, ಈ ಆಡಳಿತದ ವೈಫಲ್ಯದ ಕುರಿತು ಜನರಿಗೆ ತಿಳಿ ಹೇಳಿಕೊಂಡು ಜನರಲ್ಲಿ ಮತ ಕೇಳುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮಾಡ್ತೇವೆ. ಜನರಿಗೆ ಈ ಮತದಾರರಿಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮತದಾರರಿಗೆ ನಿಜವಾಗಿ ಅವರು ರೋಸಿ ಹೋಗಿದ್ದಾರೆ. ಸರ್ಕಾರದ ಸವಲತ್ತುಗಳು ಸಿಗದೆ ಎಷ್ಟೋ ತಿಂಗಳುಗಳಿಂದ ಈ ರೀತಿ ಇದಾಗಿದೆ. ವಾರ್ಡ್ 1 ದಿಲೀಪ್, ವಾರ್ಡ್ 2 ಸವಿತಾ, ವಾರ್ಡ್ 3 ನವೀನ್ ಕುಮಾರ್, ವಾರ್ಡ್ 4 ಪೂವಮ್ಮ, ವಾರ್ಡ್ 5 ನವೀನ್, ವಾರ್ಡ್ 6 ಜಸಿಂತಾ ಮೆಂಡೋನ್ಸಾ, ವಾರ್ಡ್ 7 ರೇಣುಕಾ ಎಸ್ ಶೆಟ್ಟಿ, ವಾರ್ಡ್ 8 ಇಸಾಕ್, ವಾರ್ಡ್ ಒಲಿಂಬೋಲು ಸಫೀನಾ, ವಾರ್ಡ್ 10 ದೇವರಾಜ್, ವಾರ್ಡ್ 11 ಪ್ರಹ್ಲಾದ್, ವಾರ್ಡ್ 12 ಆಯಿಷಾ ಡಿ, ವಾರ್ಡ್ 13 ಸಫಿಯಾ, ವಾರ್ಡ್ 14 ಕಲಾವತಿ, ವಾರ್ಡ್ 15 ರವಿರಾಜ್, ವಾರ್ಡ್ 16 ಅಹ್ಮದ್, പിന്നെ വാർഡ് 17 ಜುಬೇದ ಇಂಗಲೆ ಕಾಂಗ್ರೆಸ್ ಪಕ್ಷದ ತರಫಲು ಓಟು ನಿಪ್ಪಾಟಿರಂಟು ಆಯಲ್ ತೆರಿಪಾಟ್. ನಾಡದು ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೆಯಲಿಕ್ಕಿದ್ದು ಕಾಂಗ್ರೆಸ್ ಪಕ್ಷದಿಂದ 17 ಕ್ಷೇತ್ರಗಳಲ್ಲಿ ಕೂಡ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸ್ತಾ ಇದ್ದೇವೆ. ಆ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ನಾನು ತಮ್ಮ ಮುಂದಿಡಲಿಕ್ಕೆ ನಿಲ್ಲಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ವಾರ್ಡ್ ನಂಬರ್ 1 ಅದರಲ್ಲಿ ಸಾಮಾನ್ಯ ದಿಲೀಪ್ ಅವರು ಅಭ್ಯರ್ಥಿ. ಅದೇ ರೀತಿ ವಾರ್ಡ್ ನಂಬರ್ 2 ಹಿಂದುಳಿದ ವರ್ಗದ ಎ ಮಹಿಳೆ ಸವಿತಾ ಅವರು ಅಭ್ಯರ್ಥಿ. ವಾರ್ಡ್ ನಂಬರ್ 3 ಹಿಂದುಳಿದ ವರ್ಗ ಎ ನವೀನ್ ಎ ಸಾಲಿಯನ್ರವರು ಅಭ್ಯರ್ಥಿ. ವಾರ್ಡ್ ನಂಬರ್ 4 ಪರಿಶಿಷ್ಟ ಪಂಗಡ ಪೂವಮ್ಮ ಅವರು ಅಭ್ಯರ್ಥಿ. ವಾರ್ಡ್ ನಂಬರ್ 5 ಸಾಮಾನ್ಯ ನವೀನ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 6 ಸಾಮಾನ್ಯ ಮಹಿಳೆ ಜಸಿಂತಾ ಮೆಂಡೋನ್ಸರ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 7 ಹಿಂದುಳಿದ ವರ್ಗ ಬಿ ರೇಣುಕಾ ಎಸ್ ಶೆಟ್ಟಿ ಅವರು ಅಭ್ಯರ್ಥಿ. ಅದೇ ರೀತಿ ವಾರ್ಡ್ ನಂಬರ್ 8 ಸಾಮಾನ್ಯ ಇಸಾಕ್ರವರ ಅಭ್ಯರ್ಥಿ. ವಾರ್ಡ್ ನಂಬರ್ 9 ಹಿಂದುಳಿದ ವರ್ಗಗಳ ಎ ಸಫೀನಾ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 10 ಸಾಮಾನ್ಯ ದೇವರಾಜ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 11 ಹಿಂದುಳಿದ ವರ್ಗಗಳ ಎ ಪ್ರಹ್ಲಾದ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 12 ಸಾಮಾನ್ಯ ಮಹಿಳೆ ಆಯಿಷಾ ಡಿ ಅಬ್ಬಾಸ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 13 ಸಾಮಾನ್ಯ ಮಹಿಳೆ ಸಫಿಯಾ ಅವರು. ವಾರ್ಡ್ ನಂಬರ್ 14 ಪರಿಶಿಷ್ಟ ಜಾತಿ ಶ್ರೀಮತಿ ಕಲಾವತಿ ಅವರು. ವಾರ್ಡ್ ನಂಬರ್ 15 ಹಿಂದುಳಿದ ವರ್ಗ ಎ ರವಿರಾಜ್. ವಾರ್ಡ್ ನಂಬರ್ 16 ಸಾಮಾನ್ಯ ಅಹಮದ್ ಅಜ್ಜಿನಡ್ಕರ್ ಅವರು. ವಾರ್ಡ್ ನಂಬರ್ 17 ಸಾಮಾನ್ಯ ಮಹಿಳೆ ಜುಬೇದರ್ ಅವರು. ಇಷ್ಟು ಅಭ್ಯರ್ಥಿಗಳನ್ನು 17 ಅಭ್ಯರ್ಥಿಗಳನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಗೆಲ್ಲಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲೆ ಸದಸ್ಯ ಸುರೇಶ್ ಭಟ್ನಗರ, പിന്നെ ಉಲ್ಲಾಲ್ದೆ നേതാക്കന്മാരെ ദിനേശ് ರೈ, ಆಲ್ವಿನ್ ಡಿಸೋಜಾ, ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನ್ ಮಲಾರ್, ದೀಪಕ್ ಪಿಲಾರ್, ದಿನೇಶ್ ಕುಂಪಲ, ಅಬ್ದುಲ್ ಅಜೀಜ್, ಕಲಾವತಿ, ಚಂದ್ರಿಕಾ ರೈ, ಡೆನಿಸ್, ಮೊಯ್ದೀನ್ ಬಾವಾ, ಬಾಜಿಲ್ ಡಿಸೋಜಾ, പിന്നെ ನಾಗೇಶ್ ಶೆಟ್ಟಿ ಇన్నారు.